ಸುಲ್ಮೆಲು ನಮಕುಡ್ಲ ತುಳುವಾರ್ತೆಲು ಇದು ವಾರ್ತೆದೇವರ ಕರಾವಳಿ ಬಂದರ್ಲೆನ ಭದ್ರತೆ ಬೊಕ ಜನಕ್ಲೆನ ರಕ್ಷಣೆದ ದಿಟ್ಟಿಡ್ ಸಾಗರ ಕವಚ ಕಾರ್ಯಾಚರಣೆ ನಡಪಾವುದಿಲ್ಲ ಅಂದ್ ಕರಾವಳಿ ಕಾಪು ಪೊಲೀಸ್ ಎಸ್ಪಿ ಮಿಥುನ್ ಎನ್ ಪಂತೆರ್ ಒಡಿಪು ಕಡಲಬರಿಟ್ ನಡಪಾಯಿನ ಸಾಗರ ಕವಚ ಕಾರ್ಯಾಚರಣೆದ ಪೊರ್ತುಡು 6 ಮಾಧ್ಯಮಲಿಗ್ ಮಾಹಿತಿ ಕೊರಿಯರ್. ಕಡಲಬರಿ ಪ್ರದೇಶಲಿನ ಭದ್ರತೆದ ದಿಟ್ಟಿಡ್ ಒಡಿಪುದ ಕಡಲಬರಿಟ್ ಕಡಲಿಡು ಸಾಗರ ಕವಚ ಪನ್ಪನ ಮಹತ್ವದ ಕಾರ್ಯಾಚರಣೆ ನಡಪಾದಿರ. ಭಾರತೀಯ ನೌಕಾಪಟ್ಲಾಂಬಕ ಕರಾವಳಿ ಕಾಪು ಪೊಲೀಸ್ ತುಂಬಾಲ್ತಿಡ್ ಈ ಕಾರ್ಯಾಚರಣೆ ನಡಪಾಂಡ್ ಸರ್ವನಾಶ ಮಲ್ಪನಂಚಿನ ಪೊರ್ತುಡು ನೌಕೆ ಪಟ್ಲಾಮ ಕರಾವಳಿ ಕಾಪು ಪೊಲೀಸರು ಎಂಚ ಕಾರ್ಯಗು ಜಪ್ಪೆರಂತೆರಿಯೋನರ ಈ ಕಾರ್ಯಾಚರಣೆ ನಡಪಾವುಂದುಂಡು. ಇಂಚಿನ ಪೊರ್ತುಡು ಉರ್ದಕ್ನ ಜತೆ ಸೇರಿಗೆ ಬಗಿಟ್ ಅಲರ್ಟ್ ಆದುಪುನಂಚ ಮಲ್ಪುಂಡು. ಮಲ್ಪೆ ಬಂದರ್ ಸಿಡ್ದು ಹೆಜಮಾಡಿ ಲೈಟ್ ಹೌಸ್ ಗಂಗೊಳ್ಳಿ ಒಡಿಪುದ ಕೃಷ್ಣಮಠ ಪರಿಸರೊಡ್ಲ ಈ ಕಾರ್ಯಾಚರಣೆ ಮಲ್ತದಂಡ. ಈ ಬಗೆಟ್ ಕರಾವಳಿ ಕಾಪು ಪೊಲೀಸ್ ಎಸ್ಪಿ ಮಿಥುನ್ ಎನ್ ಮಾಧ್ಯಮಗು ಮಾಹಿತಿ ಕೊಡ್ದು ಇಂಡಿಯನ್ ಕೋಸ್ಟ್ ಗಾರ್ಡ್ ದುಂಬಾಲ್ತೆಡ್ ಸಾಗರ ಕವಚ ಕಾರ್ಯಾಚರಣೆ ನಡ್ತುಂಡು. ಕರಾವಳಿ ಬಂದರ್ದ ರಕ್ಷಣೆಗೆ ರಾಷ್ಟ್ರ ದ್ರೋಹಿಲಿಡ್ದು ಜನಕ್ಲನ ರಕ್ಷಣೆಗಾದ ಇಂದಿನ ನಡಪಾವುಂದುಂಡು. ಇಂದದ ಒಟ್ಟುಗು ಈ ಗುಟ್ಟುದ ಕಾರ್ಯಾಚರಣೆದ ಪೊರ್ತುಡು ಇಲಾಖೆದ ಕ್ಲಿಯತ್ ಮಟ್ಟಿಗೆ ತಯಾರುದನುಲೆರಂದು ಪಿಂದೊಂಡು. ಕೇರಳ ಕರ್ನಾಟಕ ರಡ್ಡು ರಾಜ್ಯದ ಕರಾವಳಿ ಪ್ರದೇಶಡು ಸಾಗರ ಕವಚ ನಡಪಾವುಂದುಂಡೊಂದು ಪಂಡ್ಯರ. ಕರಾವಳಿ ಕಾಪು ಪಟ್ಲಂ ಕಸ್ಟಮ್ಸ್ ಕೋಸ್ಟ್ ಗಾರ್ಡ್ ಮೀನುಗಾರಿಕಾ ಇಲಾಖೆ ಬಂದರ್ ಇಲಾಖೆ ಸಾಕಾರದೆತ್ತೊಂದು ಇಂದಿನ ನಡಪಾದಿತ್ತದ ಸಂಶಯದ ಜನ ತೋಜಿದ ಬತ್ತಂಡ ಪೊಲೀಸರಿಗೆ ಮಾಹಿತಿ ಕೊರಿಯರೆ ತಿರಿಪಾವುಂಡು ಮಿಥುನ್ ಎನ್ ಪಂಡ್ಯರ. ಹದಿನಾರು ಮತ್ತು 17 ಈ ತಿಂಗಳು ಸಾಗರ್ ಕವಚ್ ಎರಡನೇ ಒಂದು ವರ್ಷನ್ ನಡೀತಾ ಇದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರು ಇದನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಇದೊಂದು ಮಾಕ್ ಎಕ್ಸಸೈಸ್ ಇದು. ಸೊ ಮುಂದೆ ಆಗ್ಬೋದಾದಂಥ ನಮ್ಮ ಪೋರ್ಟ್ಸ್ಗಳ ಮೇಲಿರ್ಬೋದು, ನಮ್ಮ ಕರಾವಳಿ ಪ್ರದೇಶಗಳ ಮೇಲೆ ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗಳು ಬಂದು ದಾಳಿ ಮಾಡುವಂತಹ ಸಾಧ್ಯತೆಗಳು, ಇದರ ಬಗ್ಗೆ ಎಲ್ಲ ನಾವು ಪೂರ್ವ ತಯಾರಿ ಮಾಡಿ ನಾವು ಎಷ್ಟು ಮಟ್ಟಿಗೆ ನಾವು ತಯಾರಾಗಿದ್ದೀವಿ ಅನ್ನೋದನ್ನ ನಮ್ಮನ್ನು ನಾವೇ ಅಸೆಸ್ ಮಾಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆ. ಈ ಸಂದರ್ಭದಲ್ಲಿ ಇವತ್ತು ಕೇರಳ ಮತ್ತು ಕರ್ನಾಟಕ ಎರಡೂ ಕರಾವಳಿ ಪ್ರದೇಶದಲ್ಲಿ ಕೂಡ ಈ ಒಂದು ಎಕ್ಸಸೈಸ್ ನಡೀತಾ ಇದೆ, ಸಾಗರ್ ಕವಚ್ ಅನ್ನುವಂಥ ಒಂದು ಎಕ್ಸಸೈಸ್. ಸೊ ಇದರಲ್ಲಿ ನಾವು ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್, ಕರಾವಳಿ ಕಾವಲು ಪಡೆ ಅಂತ ಏನು ಕರಿತೀವಿ, ಅಷ್ಟೇ ಅಲ್ಲದೆ ಕಸ್ಟಮ್ಸ್ನವ್ರು ಇರ್ಬೋದು, ಕೋಸ್ಟ್ ಗಾರ್ಡ್ನವ್ರು ಇರ್ಬೋದು, ಆಮೇಲೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಮೀನುಗಾರಿಕೆ ಇಲಾಖೆಯವರು ಇರ್ಬೋದು, ಬಂದರು ಇಲಾಖೆಯವರು ಇರ್ಬೋದು, ಅವರೆಲ್ಲ ಇರ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಫಿಶರ್ಮೆನ್ಗಳು, ಅಂದರೆ ನಮ್ಮ ಮೀನುಗಾರರು, ನಾವು ಅವ್ರನ್ನ ಐಸ್ ಆ್ಯಂಡ್ ಇಯರ್ಸ್ ಆಫ್ ಕೋಸ್ಟಲ್ ಸೆಕ್ಯೂರಿಟಿ ಅಂತ ಕರಿತೀವಿ. ಅವರೇ ನಮಗೆ ಮುಖ್ಯವಾದಂಥ ಪ್ರೈಮರಿ ಇನ್ಫಾರ್ಮೇಷನ್ ಕೊಡೋರು ಅವರೇ ಆಗಿರೋ ಕಾರಣ ಅವ್ರುಗಳನ್ನು ಕೂಡ ನಾವು ತುಂಬ ವ್ಯಾಪಕವಾಗಿ ಉಪಯೋಗಿಸ್ಕೋತಾ ಇದ್ದೀವಿ ಈ ಒಂದು ಎಕ್ಸಸೈಸ್ನಲ್ಲಿ. ಮತ್ತು ಇವತ್ತು ಯಾವುದೇ ರೀತಿಯಾದಂಥ ಬೋಟ್ಸ್ ಬರೋದಿರ್ಬೋದು ಸಮುದ್ರದಲ್ಲಿ, ಅವುಗಳನ್ನು ಚೆಕ್ ಮಾಡ್ತೀವಿ. ಅದರಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಕಂಡು ಬಂದರೆ ಅವ್ರುಗಳ ID-ಗಳನ್ನು ಚೆಕ್ ಮಾಡುವಂಥದ್ದು, ಅವ್ರುಗಳಲ್ಲಿ ಯಾವುದಾದ್ರೂ ವೆಪನ್ಸ್ ಏನಾದರೂ ಇಟ್ಕೊಂಡಿದ್ದಾರಾ ಅಂತ ಚೆಕ್ ಮಾಡೋದು, ಈ ಎಲ್ಲ ಕಾರ್ಯಗಳನ್ನು ಈ ಸಾಗರ್ ಕವಚ್ನಲ್ಲಿ ಮಾಡ್ತಾ ಇದ್ದೀವಿ. ಹೀಗೆ ಮುಂದಿನ ತಿಂಗಳು ಕೂಡ ಇನ್ನೊಂದು ಸಿ ವಿಜಿಲ್ ಅನ್ನುವಂಥ ಒಂದು ಎಕ್ಸಸೈಸ್ ಇದೆ, ಇಂಡಿಯನ್ ನೇವಿಯವರು, ನೌಕಾಪಡೆಯವರು ಮಾಡ್ತಾ ಇದ್ದಾರೆ. ಪುತ್ತೂರು APMC ವಸತಿ ಕಟ್ಟೋಣಡು ವಾಸ ಮಲ್ತೊಂದಿತ್ತಿನ ಜಾನಕಿ ಪನ್ಪನರ್ನ ಕೋಣೆಗೆ ಬುಧವಾರ ಬೀಗ ಪಾಡ್ದಂಡು ಬೊಕಾರೆಗ್ ನಿಲ ಇಜ್ಜಾಂದೆ ಆದಿತ್ತಂಡು. ಈ ಬಗೆಟ್ ಶಾಸಕರ ಅಶೋಕ್ ಕುಮಾರ್ ರೈ ಕನಿಕರ ತೋಜಾದ ವಿಟ್ಲಡ್ ಧರ್ಮಗು ಇಲ್ಲು ಅಡಿಜಾಗಿ ಬದುಕವನ್ನ ಭರವಸೆ ಕೊಡ್ತೇರ. ಪುತ್ತೂರು APMCದ ವಸತಿ ಕಟ್ಟೋಣದ ಕೋಣೆ ಒಂಜೇಟು ಪಂಜು ಹೊಡ್ತಿ ಲೆಕ್ಕೋಗಿಜ್ಜಂದೆ ವಾಸ ಮಲ್ತೊಂದಿತ್ತೇರು ಪನ್ಪನವು ಬಾರಿ ಓದಂಟಿಗೆ ಕಾರಣ ಆದಿತ್ತಂಡು. ಈ ದುಂಬು APMCದ ಪ್ರಭಾರ ಕಾರ್ಯಂತಿರು ಪ್ರೇಮಕುಮಾರಿ ಪನ್ಪನ ರೆಕ್ಕೋರ್ನ ಕೋಣೆಡ್ APMCಡ್ ಕೆಲಸೊಡಿತ್ತಿನ ಜಾನಕಿ ಪನ್ಪನ ಪುಂಜು ಲೆಕ್ಕೋಗಿಜ್ಜಂದೆ ವಾಸ ಮಲ್ತೊಂದಿತ್ತೇರು. ಕೋಣೆ ಖಾಲಿ ಮಲ್ಪರೆ ನೋಟಿಸ್ ಕೊಂಡಲ್ಲ ಪುಂಜು ಮನಿಪಂದೆ ಕುಲ್ಲೆ ನಡೆದವರ APMC ಸಮಿತಿ ತಹಸೀಲ್ದಾರ್ನ ಒಪ್ಪಿಗೆ ತಂದು ಪುಂಜೋನ ಕೋಣೆಗೆ ಬೀಗ ಪಾಡ್ದಿತ್ತೇರು. ಜಾನಕಿ ಪುಂಜು ವಸತಿ ಕಟ್ಟೋಣದ ಪಿದೈ ಕುಲ್ಲುದು ಬಡ್ಸೋಗು ಬಯ್ಯಗಾನಗ ಉಸಾರಿಜ್ಜಂದೆ ಆತಂಡು ಅರಿನ ಆಸ್ಪತ್ರೆ ಸೇರ್ಸಾದಿರ. ಈ ಸಂಗತಿ ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈಕ್ಲೆ ಗೊತ್ತಾದ ಫೋನ್ ಮಲ್ತದ ಜಾನಕಿಯರಿಗೆ ಕಾನೂನು ಪ್ರಕಾರ APMC ವಸತಿ ಕಟ್ಟೋಣಡು ಅಂತೇರೆ ಅವಕಾಶ ಇಜ್ಜೆಂದು ಅರ್ಥ ಆಪನಂಚ ಮಲ್ತದೇರ. ಆತೆ ಅತ್ತ ಅರೆಗೆ ವಿಟ್ಲಡ್ ಧರ್ಮಗು ಇಲ್ಲು ಅಡಿಜಾಗಿ ಬದುಕವನ ಭರವಸಲ ಕೊಡ್ತೇರ. ವಿಕಲಚೇತನ ಪುಂಜವಾದಿಪ್ಪುನ ಜಾನಕಿ ಐಕ ಒಪ್ಪುದು ಅಡಿಜಾಗಿ ಬದುಕಂಡ ಯಾನು ಇಲ್ಲು ಕಟ್ಟೋಣವೆ ಅಂತ ಪಂತೇರ. ಕಾನೂನು ಪಿದೈ ಮನುಷ್ಯತ್ವದ ನಿಲೇಟ ಶಾಸಕರ ಮಲ್ತಿನ ಕಾರ್ಯಗೂ ಜನಕ್ಕಲು ಮೆಚ್ಚುಗೆ ತೆರಿಪಾದಿರ.
ವಾಲ್ಮೀಕಿ ಪುದರಡ್ ವಾಲ್ಮೀಕಿ ಜನಾಂಗದ ಏಳಿಗೆಗೆ ದಿತ್ತದಿನ ಕಾಸನ ಕಾಂಗ್ರೆಸ್ ಪಕ್ಷ ಐತ ಓಟದ ಖರ್ಚಿಗೆ ಸೊಂದು ಭಾರಿ ಭ್ರಷ್ಟಾಚಾರ ಮಲ್ತದನಂದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ದೂರ್ದೇರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಕುಡ್ಲಡ್ ಸುದ್ದಿ ಕುಟ್ಟಡ್ ಪಾತಿರ್ದು ಮಹರ್ಷಿ ವಾಲ್ಮೀಕಿ ಆದರ್ಶರನ ಉದ್ದೇಶ ಪಾತೆರ ಆರು ಸಮಾಜಗೂ ಮಲ್ತಿನ ಕೆಲಸ ಕಾರ್ಯಲೇನೋ ನಮ್ಮ ಬದುಕಡು ಸೇರ್ಸ ಮುಂದಾರಿನ ಸಾಧನೆ ಆದರ್ಶ ಒಡಿತಣ ಅಂಡ ವಾಲ್ಮೀಕಿ ಪುದರಡು ವಾಲ್ಮೀಕಿ ಜನಾಂಗದ ಏಳಿಗೆಗೆ ದೆತ್ತಿದಿನ ಕಾಸನ ಕಾಂಗ್ರೆಸ್ ಪಕ್ಷ ಐತ ಓಟದ ಖರ್ಚಿಗೆಗಳ ಸೊಂದು ಭಾರಿ ಭ್ರಷ್ಟಾಚಾರ ಮಲ್ತದಂಡ ಓಲುಲ ನಡಪಂದಿನ ಭ್ರಷ್ಟಾಚಾರನು ಕಾಂಗ್ರೆಸ್ ಪಕ್ಷ ಮಲ್ತದನೊಂದು ಇವರದು ಜಯರ ಇಂಚಿನ ಪುಟ್ಟುಡು ಪೆಟ್ಟದ ಮಿತ್ತು ಬರೆವೈತಿನ ಸ್ಥಿತಿಟ್ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರದ ಮುಖ್ಯ ಆರೋಪಿ ನಾಗೇಂದ್ರಗೆ ಜಾಮೀನು ತೆಗೆದಂಡ ಆರು ಜಾಮೀನು ತಿಕ್ಕಿ ನೀಡಿದ ಬೊಕ್ಕ ಸೀದಾ ಮುಖ್ಯಮಂತ್ರಿನ ಇಲ್ಲಡಿಬೋದು ಅರೆಗೆ ಶಾಲ್ ಪಾಡ್ದು ಸಮ್ಮನ ಮಲ್ಪನ ಈ ರಾಜ್ಯದ ಮುಖ್ಯಮಂತ್ರಿಲ ಹಗರಣೋಡು ಸೇರೊಂದರು ಪನ್ಪನವು ಎಂಗುಲ್ ಮಲ್ತಿನ ಆರೋಪಗೂ ಹೊಂದುನಂಚ ತೋಜೊಂದುಂಡೊಂದು ಪಂಡ್ಯರ ಮೂಡ ಹಗರಣೋಡು ದಲಿತರ್ನ ಭೂಮಿ ನಿಂಗಂಡ ವಾಲ್ಮೀಕಿ ಹಗರಣೋಡು ತೆಲಂಗಾಣ ಲೋಕಸಭಾ ಓಟುಗೂ ಕಾಸುಗಳಸ್ತಿನ ಹಾಳುಬುದರು ಕಾಂಗ್ರೆಸ್ ಕೊಂಡು ವಾಲ್ಮೀಕಿ ಜಯಂತಿ ದಿನ ಅಂಡಲ ಅರೆಡ್ದು ಪ್ರೇರಣೆ ಪಡೆದು ಸಿದ್ದರಾಮಯ್ಯರು ರಾಜಕುರ್ಪನ ಎಡ್ಡೆ ಉಂದುವೆ ಎಂಕ್ಲೆನ ಒತ್ತಾಯ ಅಂದು ಬ್ರಿಜೇಶ್ ಚೌಟಾ ಪಂಡ್ಯರು. ಮಹರ್ಷಿ ವಾಲ್ಮೀಕಿಯ ಆದರ್ಶಗಳು, ಮಹರ್ಷಿ ವಾಲ್ಮೀಕಿಯ ಕೆಲಸಗಳು, ಅವರು ತಮ್ಮ ಬದುಕಿನಲ್ಲಿ ಮಾಡಿದಂಥ ಸಾಧನೆಗಳು ಇವತ್ತು ಆದರ್ಶ ಆಗಬೇಕಿತ್ತು. ವಾಲ್ಮೀಕಿ ಜನಾಂಗ ಅಂತೇನಿದೆಯಾ, ಅವರ ಅಭ್ಯುದಯಕ್ಕೆ, ಅವರ ಏಳಿಗೆಗಾಗಿ ಮೀಸಲಿಟ್ಟಂಥ ಹಣವನ್ನು ಕಾಂಗ್ರೆಸ್ ಪಾರ್ಟಿ ಇವತ್ತು ತನ್ನ ಚುನಾವಣಾ ಖರ್ಚಿಗೆ ಇಡೀ ರಾಷ್ಟ್ರದಲ್ಲಿಯೇ ಪ್ರಾಯಶಃ ಈ ರೀತಿಯಾದಂಥ ಒಂದು ಭ್ರಷ್ಟಾಚಾರ ಎಲ್ಲಿಯೂ ನಡೆದಿರಲಿಕ್ಕಿಲ್ಲ. ಗಾಯದ ಮೇಲೆ ಬರೆ ಹಾಕ್ತಾರಂತ ಹೇಳ್ತಾರಲ್ಲ, ಆ ರೀತಿಯ ಪರಿಸ್ಥಿತಿ ನಿನ್ನೆ ಈ ವಾಲ್ಮೀಕಿ ಹಗರಣದ A1 ಆರೋಪಿಯಾದಂಥ ಮಾಜಿ ಸಚಿವ ನಾಗೇಂದ್ರ ಅವರು ಬೇಲ್ ಮುಖಾಂತರ ಬಿಡುಗಡೆಯಾಗಿ ಅವರು ಮೊದಲು ಮಾಡಿರುವ ಕೆಲಸ ಏನಂದರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿರುವಂಥದ್ದು, ಮುಖ್ಯಮಂತ್ರಿಗೆ ಹೋಗಿ ಶಾಲ್ ಹಾಕೋದು, ಮುಖ್ಯಮಂತ್ರಿ A1 ಆರೋಪಿಯನ್ನು ಸ್ವಾಗತಿಸುವುದು. ನೋಡಿದರೆ ನಾವು ಯಾವ ಆರೋಪವನ್ನು ಈ ಸರ್ಕಾರದ ಮೇಲೆ ಮಾಡ್ತಾ ಬಂದಿದ್ದೀವ, ಈ ವಾಲ್ಮೀಕಿ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಯವರು ಶಾಮೀಲಾಗಿದ್ದಾರೆ. ಮುಖ್ಯಮಂತ್ರಿಯವರ ನಿರ್ದೇಶನದ ಪ್ರಕಾರವೇ ಇಲ್ಲಿ ವಾಲ್ಮೀಕಿ ನಿಗಮದ ಈ ಹಗರಣ ನಡೆದಿದೆ ಅನ್ನುವಂಥದ್ದು ನಮ್ಮ ಮೊದಲಿನಿಂದಲೂ ಆರೋಪ ಆಗಿತ್ತು. ಕಾಂಗ್ರೆಸ್ನಲ್ಲಿ ಈ ರೀತಿಯ ಬಂಡತನಕ್ಕೆ, ಈ ರೀತಿಯ ಭ್ರಷ್ಟಾಚಾರದಲ್ಲಿ ಒಂದು ಹೊಸ ಮಾದರಿಯನ್ನು ನಿರ್ಮಾಣ ಮಾಡಿದ್ದಕ್ಕೆ ಪ್ರಾಯಶಃ ಗೌರವ ಸಿಗ್ತದೆ ಕಾಣ್ತದೆ. ಆ ಕಾರಣಕ್ಕೆ ಅವರು ಶಾಸನ ಸಭೆಯ ಒಳಗಡೆ ಹೌದು ಭ್ರಷ್ಟಾಚಾರ ನಡೆದಿದೆ, 187 ಕೋಟಿ ಅಲ್ಲ 84 ಕೋಟಿ ಅನ್ನುವಂಥದ್ದನ್ನು ಶಾಸನ ಸಭೆಯ ಒಳಗೆ ಹೇಳಿರುವಂಥ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ದರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮಹರ್ಷಿ ವಾಲ್ಮೀಕಿಯಿಂದ ಇವತ್ತಾದರೂ ಒಂದು ಸ್ವಲ್ಪ ಪ್ರೇರಣೆ ಪಡ್ಕೊಂಡು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆಯನ್ನು ಕೊಡೋದು ಒಳಿತು ಅನ್ನುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಆಗ್ರಹ. ಚನ್ನಪಟ್ಟಣ ಒತ್ತು ಓಟುಗೂ ಸಂಬಂಧ ಡಿಕೆ ಸುರೇಶ್ಗೆ ಸೀಟು ಕೊರಡೊಂದು ಪ್ರಾರ್ಥನೆ ಮಲ್ತದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಡು ಚನ್ನಪಟ್ಟಣದ ದುಂಬುದ ಶಾಸಕರೇ MC ಅಶ್ವಥ್ ದುಂಬಾಲ್ತಿಡ್ ಇಸೇಸ ಪೂಜೆ ನಡಪಾದಿರು. ಚನ್ನಪಟ್ಟಣ ಒತ್ತು ಒಟ್ಟುಗೂ ಸಂಬಂಧ ಡಿಕೆ ಸುರೇಶ್ಗೆ ಸೀಟು ಕೊರಡೊಂದು ಪ್ರಾರ್ಥನೆ ಮಲ್ತದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಡು ಚನ್ನಪಟ್ಟಣದ ದುಂಬುದ ಶಾಸಕರ MC ಅಶ್ವಥ್ ದುಂಬಾಲ್ತಿಡ್ ಇಸೇಸ ಪೂಜೆ ನಡಪಾಯಿರ. ಡಿಕೆ ಸುರೇಶ್ ಅಭಿಮಾನಿಲು ಕಾಂಗ್ರೆಸ್ ಬಿರಿಸಾಯದಕ್ಲು ಕೊಲ್ಲೂರುకు ಬರ್ತದ ಪೂಜೆ ಮಲ್ಪಾಯಿರ. ಈ ಪಟ್ಟುಡು MC ಅಶ್ವಥ್ ಮಾಧ್ಯಮದ ಕ್ಲಡ ಪಾತಿಡ್ದ ಡಿಕೆ ಸುರೇಶ್ಗೆ ಸೀಟು ಕೊರಡೊಂದು ದೇವೆರಡ ನಟ್ಟೊಂದ ಆತೆ ಅತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇಗ ಬಕ ಒತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಹೆಚ್ಚಿನ ಶಕ್ತಿಗಾದ ಪೂಜೆ ಮಲ್ಪಾದಂದು ಅರ್ಪಂಡೆರ. ಈ ದಿನ ಹುಣ್ಣಿಮೆ ದಿನ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ತಾಯಿ ಆಶೀರ್ವಾದವನ್ನು ನಮ್ಮ ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ನಮ್ಮ ನಾಯಕರು ಆದಂತಹ ಡಿಕೆ ಸುರೇಶ್ ಅವರಿಗೆ ಗೆಲುವು ತಂದುಕೊಡಲಿ. ಹಾಗೆಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಯಾದ ಡಿಕೆ ಸುರೇಶ್ ಅವರಿಗೆ, ಹಾಗೆ ನಮ್ಮ ಪಕ್ಷದ ಎಲ್ಲ ಮುಂಚೂಣಿ ನಾಯಕರುಗಳಿಗೆ, ತಾಲೂಕಿನ ಜನತೆಗೆ ಪರವಾಗಿ ಈ ತಾಯಿಯಲ್ಲಿ ಆಶೀರ್ವಾದ ಬೇಡಿ ನಮ್ಮ ಪಕ್ಷಕ್ಕೆ ಗೆಲುವನ್ನು ತಂದುಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೋಮವನ್ನು ಮಾಡಿಸಿ ನಮ್ಮ ಪಕ್ಷ ಗೆಲುವಿನ ಹಾದಿಗೆ ಬರಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಕುಡ್ಲದ ಯುವವಾಹಿನಿ ಕೇಂದ್ರ ಸಮಿತಿ ಸಮಾಜ ಸೇವೆಯನ್ನು ಬಿಡಂದೆ ಮಲ್ತೊಂದಿತ್ತದ ಬೊಂಡಂತಿಲ ತಾರಿಗುಡ್ಡದ ಶ್ರೀಮತಿ ಬೇಬಿ ಪೂಜಾರ್ದಿಗ
ಹೊಸ ಇಲ್ಲು ಕಟಾದಂಡು ಅಯ್ಯನು ಬುಡ್ದು ಕೊರ್ಪುನ ಲೇಸ್ ಅಕ್ಟೋಬರ್ 20 ನಡಪುಣೊಂದು ಯುವ ವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರು ಹರೀಶ್ ಕೆ ಪೂಜಾರಿ ಪಂತೆರ ಕುಡ್ಲದ ಯುವ ವಾಹಿನಿ ಕೇಂದ್ರ ಸಮಿತಿದ ಗುರ್ಕಾರ್ಯರು ಹರೀಶ್ ಕೆ ಪೂಜಾರಿ ಕುಡ್ಲದ ಪತ್ರಿಕಾ ಭವನೋಡು ಸುದ್ದಿ ಕೊಟ್ಟಡು ಪಾತಿರ್ದು ಸಮಾಜ ಸೇವೆನ ಬುಡಂದೆ ಮಲ್ತೊಂದು ಬೈದಿನ ಯುವ ವಾಹಿನಿ ಬಡವಿರು ಶ್ರೀಮತಿ ಬೇಬಿ ಪೂಜಾರಿ ಪನ್ಪನ ಪುಂಜ ಒಟ್ಟಿಗೆ ಬೊಂಡಂತಿಲ ತಾರಿಗುಡ್ಡೆಡು ಹೊಸ ಇಲ್ಲು ಕಟ್ಟಾದಿತ್ತದು ಐನ ಬೊಡ್ದು ಕೊರ್ಪನ ಲೇಸ್ ಐದು ಬೊಕ್ಕ ಯುವ ವಾಹಿನಿ 35ನೇ ಪೆರ್ಮಂಕಿ ಘಟಕ ಉದಿಪನ ಕಾರ್ಯಕ್ರಮ ಅಕ್ಟೋಬರ್ 20 ಕೈತಾರ ಕಾಂಡೆ 15 ನಡಪುನೊಂದು ಪಂಡ್ಯರ ಯುವ ವಾಹಿನಿ ನಿರ್ದೇಶಕರು ಜಯರಾಮ ಪೂಜಾರಿ ಮಾಹಿತಿ ಕೊಡ್ದು ಸುಮಾರು 7 ಲಕ್ಷ ರೂಪಾಯಿ ಖರ್ಚಿಡು ಇಲ್ಲು ಕಟ್ಟಾದಂಡು ಕರಿನ 7 ತಿಂಗಳು ಇಂದಕ್ಕಾದ ಕೆಲಸ ಮಲ್ದಂಡು ಉದ್ಯಮಿ ದಯಾನಂದ ಬಂಗೇರ ಉದಿಪನ ಮಲ್ಪೇರು ಯುವ ವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರು ಹರೀಶ್ ಕೆ ಪೂಜಾರಿ ಗುರ್ಕಾರ್ಮ ವಹಿಸುವರಂದ ಪಂಡ್ಯರು ಯುವ ವಾಹಿನಿದ 35ನೇ ಪೆರ್ಮಂಕಿ ಘಟಕನು SRR ಮಸಾಲಾ ಇಂಡಸ್ಟ್ರೀಸ್ದ ಯಜಮಾನ್ಯರು ಶೈಲೇಂದ್ರ ವಹಿಸುವರ್ಣ ಉದಿಪನ ಮಲ್ಪೇರು ಕರ್ನಾಟಕ ಧಾರ್ಮಿಕ ಪರಿಷತ್ತದ ದುಂಬುದ ಸದಸ್ಯರು ಪದ್ಮನಾಭ ಕೋಟ್ಯಾನ್ ಗೆಜ್ಜಗಿರಿ ಕ್ಷೇತ್ರದ ಒತ್ತು ಗುರ್ಕಾರ್ಯರು ರವಿ ಪೂಜಾರಿ ಜಿಲಿಂಬಿ ಮಲ್ಲಪಿನ್ನರಾದ ಪಾಲ್ದಿತುವರಂದು ಜಯರಾಮ ಪೂಜಾರಿ ತೆರಿಪಾಯರು ದಿನೇಶ್ ಕುಮಾರ್ ಬಜಲುಟ್ಟು ಕೀರ್ತಿರಾಜ್ ಕರಂದಾಡಿ ಇಂಚ ಪೆರ್ಮಂಕಿ ಘಟಕದ ಹೊಸ ಪದಾಧಿಕಾರುಲು ಯುವ ವಾಹಿನಿ ಕೇಂದ್ರ ಸಮಿತಿದ ಪದಾಧಿಕಾರುಲು ಸುದ್ದಿ ಕೊಟ್ಟುಡಿದ್ದಾರೆ. ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಮನೆ ನಿರ್ಮಾಣ ಮಾಡುವ ಒಂದು ಕನಸು ಹೊತ್ತುಕೊಂಡು ಆ ಕನಸಿನಂತೆ ನಾವು ಕಳೆದ 6-7 ತಿಂಗಳು ಸತತವಾಗಿ ಅಲ್ಲಿ ಇದ್ದುಕೊಂಡು ನಮ್ಮ ಫ್ರೀ ಟೈಮಲ್ಲಿ ಇದ್ದುಕೊಂಡು ನಮ್ಮ ಅಧ್ಯಕ್ಷರು ನಾನು ಮತ್ತು ಇಬ್ಬರು ಸೇರಿಕೊಂಡು ಅಲ್ಲಿ ಸತತವಾಗಿ 6 ತಿಂಗಳ ಕಾಲ ನಾವಲ್ಲಿ ಒಂದು ಫೌಂಡೇಶನ್ ಹಾಕಿ ಗೋಡೆ ಕಟ್ಟಿ 540 ಸ್ಕ್ವೇರ್ ಫೀಟಿನ ಒಂದು ಸುಮಾರು ನಮಗೆ ಒಂದು 6 ಲಕ್ಷದಿಂದ 7 ಲಕ್ಷ ರೂಪಾಯಿ ವೆಚ್ಚ ಆಯಿತು. ಆ ಮನೆ ನಿರ್ಮಾಣ ಹಂತದಲ್ಲಿ ಆಯಿತು. ಈಗ ಸದ್ಯಕ್ಕೆ ನಿನ್ನೆ ಅದರ ಒಂದು ಕಾಮಗಾರಿ ಕೆಲಸ ಪೂರ್ಣವಾಯಿತು. ಅದರಿಂದ ದಿನಾಂಕ 20 ರಂದು ನಾವು 9 ಗಂಟೆಗೆ ಅಲ್ಲಿ ನಮ್ಮ ದಯಾನಂದ್ ಬಂಗೇರ ಎಂಬ ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಅವರಿಂದ ಅದನ್ನು ಉದ್ಘಾಟನೆ ಮಾಡಲಿದ್ದೇವೆ. ವೇದಿಕೆ ಅಲ್ಲಿಯ ಅತಿಥಿಗಳಾಗಿ TN ಅಂಚನ್ ಮತ್ತು ಕೆಲವು ಗಣ್ಯರು ನಮ್ಮೊಂದಿಗಿದ್ದಾರೆ. ಅವರನ್ನು ಒಟ್ಟಿಗೂಡಿ ನಾವು ಅದನ್ನು ಅವರಿಗೆ ಹಸ್ತಾಂತರ ಮಾಡಲಿದ್ದೇವೆ. ತಾವೆಲ್ಲ ದಯವಿಟ್ಟು ನಮಗೆ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕನಕಳಿಯ ವಿನಂತಿಯೊಂದಿಗೆ ಹಾಗೆ 35ನೇ ಘಟಕ ಕೂಡ ತದನಂತರ ನಾವು ಉದ್ಘಾಟನೆ ಮಾಡಲಿದ್ದೇವೆ. ಹಿಂದೂ ಪೊಣ್ಣುಲೆನ ಬಗೆಟ್ ಚೆಲ್ಲು ಪಾತೆರ ಪಂತೆರಂದು ದೊಡ್ದು ವಲಯ ಕಾಡು ಅಧಿಕಾರಿ ಸಂಜೀವ ಕಾಣಿಯೂರಿಗೆ ಎದುರಾದ ಹಿಂದೂ ಜಾಗರಣ ವೇದಿಕೆ ಬೆದ್ರ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತುಂಡು. ಹಿಂದೂ ಜಾಗರಣ ವೇದಿಕೆ ವಲಯ ಕಾಡಾಧಿಕಾರಿ ಸಂಜೀವ ಕಾಣಿಯೂರ್ ನಮಿತ್ ಬೆದ್ರದ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತುಂಡು. ಹಿಂದೂ ಪೊಣ್ಣುಲೆನ ಬಗೆಟ್ ಸಂಜೀವ ಕಾಣಿಯೂರು ಚೆಲ್ಲು ಪಾತೆರ ಪಂತೆರಂದು ದೂರುಡು ತೆರಿಪಾದೆರು. 6 ಈದುಂಬಲ ಇಂಚನ ಪಾತೆರ ಪಂಡದು ಅಮಾನತ ಆದಿತ್ಯರ ಕಾನೂನು ಪೊಂಬಾಟುಡುಗೆಂದದು ಪಿರ ಕರ್ತವ್ಯಗೂ ಹಾಜರಾದಿತ್ಯರ. ಭಜನದ ಪುದರಡು ಬಡವೇರ್ನ ಕುಟುಂಬದ ಪೊಣ್ಣುಲೆನ ನಡರಾತ್ರಿ ಮುಟ ಸುತ್ತ ತಿರ್ಗಾವನ ವಿಚಾರಾದ ಬರೆದು ಪಾಡ್ದು ಸಾಮಾಜಿಕ ಜಾಲತಾಣಡು ಪಟ್ಟೊಂದೆರ. ಇತ್ತ ಪಿರ ಅಂಚನವೇ ಪಾತೆರ ಪಣ್ಣೊಂದುಪ್ಪುನ ಸಂಜೀವ ಪೂಜಾರಿಯರ ಕೀಳುಮಟ್ಟದ ಪಾತೆರ ಗಳಿಸ್ತಾರಂದು ಜಾಗರಣ ವೇದಿಕೆ ದೂಡ್ತುಂಡು. ಈ ಬಗೆಟ್ ಸರಿಯಾಯಿನ ಕಾನೂನು ಕ್ರಮದ ತೊಂಜಡ ಧರಣಿ ಸತ್ಯಾಗ್ರಹ ನಡಪ ಒಂದು ಜಾಗ್ರತೆ ಪಂತುಂಡು. ವಲಯ ಅರಣ್ಯಾಧಿಕಾರಿ ಸಂಜೀವ ಕಾಣಿಯೂರು ಅವರು ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವ ಸಮಾಜದ 1 ಲಕ್ಷ ಹೆಣ್ಣು ಮಕ್ಕಳು ಸೂಳೆಯರು ಎನ್ನುವಂಥ ಹೇಳಿಕೆಯನ್ನು ಕೊಟ್ಟು ಭಜನಾ ಸಂಕೀರ್ತನ ನಡೆಸುವವರು ಮರದಡಿಗೆ ಮಲಗುವವರು ಮಲಗಿಸುವವರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದು ಇದನ್ನು ಹಿಂದೂ ಜಾಗರಣ ವೇದಿಕೆ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ. ಸಂಜೀವ ಕಾಣಿಯೂರು ಮೇಲೆ ಪೊಲೀಸ್ ಇಲಾಖೆ ಸುಮೋಟೋ ಕೇಸನ್ನು ದಾಖಲಿಸಬೇಕಿತ್ತು. ಆದರೆ ಪೊಲೀಸ್ ಇಲಾಖೆ ಇಷ್ಟರ ತನಕ ಸುಮೋಟೋ ಕೇಸನ್ನು ದಾಖಲಿಸಿಲ್ಲ. ಆದ ಕಾರಣ ಜಾಗರಣ ವೇದಿಕೆ ಮೂಡಬಿದ್ರೆ ತಾಲೂಕು ಪೊಲೀಸ್ ಠಾಣೆಗೆ ಬಂದು ಕೇಸನ್ನು ದಾಖಲಿಸಿದ್ದೇವೆ. FIR ಅನ್ನು ದಾಖಲಿಸಬೇಕು. ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ಅವರು FIR ಅನ್ನು ದಾಖಲಿಸ್ತೇವೆ, ಹಿರಿಯ ಅಧಿಕಾರಿಗಳಿಂದ ಸಲಹೆಯನ್ನು ಪಡೆದು ದಾಖಲಿಸ್ತೇವೆ ಅಂತ ಹೇಳಿದ್ದಾರೆ. 48 ಗಂಟೆ ಒಳಗೆ ಪೊಲೀಸ್ ಇಲಾಖೆ FIR ಅನ್ನು ದಾಖಲಿಸಲಿದ್ದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡುವುದನ್ನು ಹಿಂದೂ ಜಾಗರಣ ವೇದಿಕೆ ನಿಶ್ಚಯ ಮಾಡಿದ್ದೇವೆ. ಕುಡ್ಲ ಉರ್ವದ ವೇಲ್ಸ್ ಪೆಂಟೆ ವೈದ್ಯನಾಥೇಶ್ವರ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನ ಪಿರ ಸಜ್ಜ ಮಲ್ತ ಕಟ್ಟೆರೇತದ ಪಂಚಾಂಗ ಪಾಡ್ನಲ್ಲಿ ಗುರುವಾರ ನಡೆತಂಡ.
ಶ್ರೀ ವೈದ್ಯನಾಥೇಶ್ವರ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನ ಉರ್ವ ವೀಲ್ಸ್ ಪೇಂಟೆಡ್ ಬಬ್ಬುಸ್ವಾಮಿ ಬೊಕ್ಕ ರಾವುಗುಲಿಗ ದೈವಲೆನ ದೈವಸ್ಥಾನ ಪಿರ ಸಜ್ಜ ಮಲ್ತು ಕಟ್ಟೆರ ಇತ್ತದ ನಾಗನಕಟ್ಟೆ ಬೊಕ್ಕ ಸ್ವಾಮಿ ಕೊರಗಜ್ಜ ದೈವದ ಪೊಸಗುಡಿ ಕಟ್ಟೆರ ಸಂಕಲ್ಪ ಮಲ್ತದ ಕಾರ್ಯಗುಜ ಇದ್ದೇರ ಗುರುವಾರ ಪಂಚಾಂಗ ಪಡ್ನಲ್ಲಿ ಸಡ ಧಾರ್ಮಿಕ ಬೇತೆ ಬೇತೆ ವಿಧಿ ವಿಧಾನ ಕರೀತದ ಬಿನ್ನೆರನ ಪದಾಧಿಕಾರಿಲಿತದ ಶಿಲಾನ್ಯಾಸ ನಡೆತಂಡ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಗುರ್ಕಾರ್ಮೇಡ ಲೋಕಸಭಾ ಸದಸ್ಯರ ಬ್ರಿಜೇಶ್ ಚೌಟ ಶಾಸಕರ ವೇದವ್ಯಾಸ ಕಾಮತ್ ಶಿಲಾನ್ಯಾಸ ನಡಪಾದ ಕುರಿಯರ ಉರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರ ಲಕ್ಷ್ಮಣ ಮೀನ್ ಕೋಡಿಕಲ್ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಯಜಮಾನ್ಯರು ಸುಧಾಕರ ಶೆಟ್ಟಿ ಜ್ಯೋತಿ ಎಲೆಕ್ಟ್ರಿಕಲ್ಸ್ ಯಜಮಾನ್ಯರು ಉದಯ ಡಿ ಸುವರ್ಣ ಮಲ್ಲ ಬಿನ್ನೆರಾದಿತ್ತದ ಎಡ್ಡೆಪ್ಪು ಬೈಕಿಯರ ದುಂಬುದ ಮೇಯರ್ ಸುಧೀರ್ ಶೆಟ್ಟಿ ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಗುರ್ಕಾರ್ಯರು ಗಣೇಶ್ ಕುಲಾಲ್ ಮಾಡರ್ನ್ ರೈಸ್ ಮಿಲ್ ಯಜಮಾನ್ಯರು ನಂದನ್ ಮಲ್ಯ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನದ ಗುರ್ಕಾರ್ಯರು ಬೊಕ್ಕ ಅಧ್ಯಕ್ಷರು ಬಾಲಕೃಷ್ಣ ಯುಎಸ್ ಜೀರ್ಣೋದ್ಧಾರ ಸಮಿತಿ ಕಾರ್ಯಗುರ್ಕಾರ್ಯರು ಬಾಬಾ ಅಲಂಕಾರ್ ಉರ್ವ ಚಿಲಿಂಬಿ ಶಿರಡಿ ಸಾಯಿಬಾಬಾ ಮಂದಿರದ ಗುರ್ಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್ ಬೊಕ್ಕ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಿತಿದ ಸರ್ವೆರ್ಲ ಈ ಪಡ್ತಿರ್ತಾರೆ. ಬಜೆಪೆ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಸುರಂಗದ ಉಲೈ ಸೀರ್ತಮೀಪುನ ಸಂಪ್ರದಾಯದ ಆಚರಣೆ ಸಂಕ್ರಾಂತಿಗೂ ಗುರುವಾರ ಶುರುವಾಡ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಸೀರ್ತಮೀಪುನ ಕಾರ್ಯಕ್ರಮ ಉದಿಪನ ಮಲ್ತೆರ ಜಾಪಾಲಿ ರಿಷಿಕ್ಲೆನ ತಪಸಮರ್ಪಣ ಭೂಮಿ ಎಂದು ಪುದರ್ಪೊಯ್ನ ತುಳುನಾಡ್ದ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಸುರಂಗಡು ಸೀರ್ತಮೀಪನ ಪಿರಾಕಡ್ದ ಸಂಪ್ರದಾಯ ನಡ್ತೊಂದಿತ್ತದ ಸಂಕ್ರಾಂತಿಗೂ ಗುರುವಾರ ಈ ವರ್ಷದ ಸೀರ್ತಮೀಪನ ಆಚರಣೆ ಶುರುವಾಡ ಕಾವೇರಿ ಸಂಕ್ರಾಂತಿಗೆ ನಡಪನ ಈ ಆಚರಣೆಡ್ ಧಾರ್ಮಿಕ ವಿಧಿ ವಿಧಾನಲೆನ ಕರಿತು ನಡೆದು ಬೊಕ್ಕ ಬಗ್ಗಮಜಲ್ ಸುಬ್ರಹ್ಮಣ್ಯ ತಂತ್ರಿಯರ್ನ ದುಂಬಾಳ್ತಿಡ್ ಮಧ್ವಾಚಾರ್ಯ ಸಂಸ್ಥಾನ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ತುಡಾರ ಬುಲ್ಪತ್ತಾದ ಸೀರ್ತಮಿಯರೆ ಸುರುಮಲ್ಪನ ಕಾರ್ಯಕ್ರಮ ಉದಿಪನ ಮಲ್ತೆರ ಶ್ರೀ ಸೋಮನಾಥೇಶ್ವರ ಶ್ರೀ ಮಹಾಗಣಪತಿ ಬೊಕ್ಕ ಜಾಬಾಲಿ ರಿಷಿಕ್ಲೆನ ಸನ್ನಿಧಿಲೆಡ್ ಇಸೇಸ ಪ್ರಾರ್ಥನೆ ಮಲ್ತೆರ ಕಟೀಲು ಲಕ್ಷ್ಮೀನಾರಾಯಣ ಅಸ್ರಣ್ಣ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರುಕಾರ್ಯರ ಡಾಕ್ಟರ್ ಹರಿಕೃಷ್ಣ ಪುನರೂರು ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರ ಪ್ರದೀಪ್ ಕುಮಾರ ಕಲ್ಕುರ ಕಿನ್ನಿಗೊಳಿ ಯುಗಪುರುಷ ಸಂಪಾದಕರ ಕೊಡೆತ್ತೂರು ಭುವನಾಭಿರಾಮ ಉಡುಪ ವಸಂತ ಭಟ್ ನೆಲ್ಲಿತೀರ್ಥ ದೇವಸ್ಥಾನದ ಪೂಜೆ ಮಲ್ಪನ ಗಣಪತಿ ಭಟ್ ಅನಂತಕೃಷ್ಣ ಅಡಿಗ ಪುತ್ತಿಗೆ ಎನ್.ವಿ. ವೆಂಕಟರಾಜು ಭಟ್ ಎನ್.ವಿ. ಜಿ.ಕೆ. ಭಟ್ ಪ್ರಸನ್ನ ಭಟ್ ನೆಲ್ಲಿತೀರ್ಥ ಆನಂದ ಕವ ಸಾಂತ್ರ ಬಯಲ್ ಕೃಷ್ಣಪ್ಪ ಪೂಜಾರಿ ಸುಂದರ ಪೂಜಾರಿ ಹನುಮಂತ ಕಾಮತ್ ಬೊಕ್ಕ ಭಕ್ತರು ಈ ಪುಡ್ತುಡಿತ್ತರ ಸುರಂಗ ಸೀಡ್ತೊಗು ಪೊಗ್ಗನೆಡ್ದುಂಬು ಕ್ಷೇತ್ರದ ನಾಗಪ್ಪ ಕೆದುಟು ಮೀದ್ ಕ್ಷೇತ್ರದ ತಂತ್ರಲೆನ ದುಂಬಾಳ್ತಿಡಿ ಸೇಸ ಪ್ರಾರ್ಥನೆ ಮಲ್ತದ ಸುರಂಗ ಸೀಡ್ತೊಗು ಪೊಗ್ಗೆರೆ ಶುರು ಮಲ್ತೆರ ಕಾವೇರಿ ಸಂಕ್ರಾಂತಿಗೆ ಶುರುವಾಯಿನ ನೆಲ್ಲಿತೀರ್ಥದ ಸುರಂಗ ಸೀಡ್ ತಮೀಪುನ ಉಬರ್ಪುನ ಬಿಸು ಸಂಕ್ರಾಂತಿ ಮುಟ್ಟ ನಿಚ್ಚನ ಕಾಂಡೆ 7 ಗಂಟೆರ್ದು ಮಧ್ಯಾಹ್ನ 1 ಮುಟ್ಟ ನಡಪುಂಡು ಪುಣ್ಣಮೆದಾನಿ ಪುಣ್ಣಮೆ ಸೀಡ್ ತಮೀಪುನ ಮುಲ್ಪ ಬಾರಿ ವಿಶೇಷಾದುಂಡು.
ಅದರಲ್ಲಿ ಬೇರೆ ಬೇರೆ ರೀತಿಯ ವ್ಯಾಧಿಗಳುಂಟು. ಮೈಯೆಲ್ಲ ಬಿಳಿಯಾಗುವುದು, ಚರ್ಮ ರೋಗಗಳು ಅಥವಾ ಶಾಪದಿಂದ ಬಂದಂಥ ಎಲ್ಲ ಕುಷ್ಠಾದಿ ವ್ಯಾಧಿಗಳು ಇದೆಲ್ಲ ಇದ್ದರೂ ಕೂಡ ಇಲ್ಲಿಯ ಮೃತ್ತಿಗೆಯನ್ನು ನಿರಂತರವಾಗಿ ಒಂದಷ್ಟು ಮಂಡಲ ರೂಪದ 48 ದಿವಸ 108 ದಿವಸ ಅನುಕೂಲ ಆದಾಗ ಸ್ನಾನ ಮಾಡಿ ಪ್ರಸಾದವನ್ನು ಹಚ್ಚಿಕೊಂಡ್ರೆ ಇವತ್ತು ಕೂಡ ಕುಷ್ಠಾದಿ ವ್ಯಾಧಿಗಳು ಪರಿಹಾರ ಅಂತ ವಿಚಾರ ಉಂಟು. ನಮ್ಮ 35 ವರ್ಷದ ಅನುಭವದಲ್ಲಿ ಹೇಳುವುದಾದರೆ ಒಂದು ಮುಸ್ಲಿಂ ದಂಪತಿಗಳು 4 ವರ್ಷ ಒಂದು ಇರ್ತೇವೆ ಬರ್ತೇವೆ. ಅವರು ಕೂಡ ಹೆಂಗಸಿಗೆ ತುಂಬ ಮೈಯಲ್ಲೆಲ್ಲ ದೋಷ ಇತ್ತು, ಅವರು ಕೂಡ ಬರ್ಬೋದು ಅಂತ. ನಮಗೆ ಇಲ್ಲಿ ಜಾತಿ ಈ ವಿಷಯ ಇಲ್ಲ, ಇಲ್ಲಿ ಭಕ್ತರಿಗೆ ದೇವರ ನಂಬಿಕೆ ಇದ್ದವರಿಗೆ ಪ್ರವೇಶ ಅಂತ ಇರುವುದು. ಆ ಪ್ರಕಾರ ಈ ರಸ್ತೆಯಲ್ಲಿ ಹೆಂಗಸಿನಲ್ಲಿದ್ದಂಥ ಎಲ್ಲ ಏನು ಬಿಳಿ ಇರುವಂಥ ಚರ್ಮ ಬಿಳಿಯ ಒಂದು ರೋಗ ಎಲ್ಲ ಪರಿಹಾರ ಆಗಿ ಅವ್ರು ನಿರಂತರ ಬರ್ತಾ ಇರ್ತಾರೆ, ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಅಂತ ಇಲ್ಲಿ ವಿಷಯ ಉಂಟು. ಬೆನ್ನಿದಕ್ಲೆನ ಗುರ್ತ ಮಲ್ತದ ಅಕ್ಲೆನ ಇಲ್ಲ ಬಾಕಿಲಿಗೆ ಪೋದು ಮರ್ಯಾದೆ ಮಲ್ಪನೋ ಮೆಚ್ಚುಗೆದ ಕಾರ್ಯ ಅಂದು ಬೆನ್ನಿದಾರ ಬೈಲಗುತ್ತು ಸತೀಶ್ ಶೆಟ್ಟಿ ಪಂತೆರ ಪುನರೂರು ಪ್ರತಿಷ್ಠಾನದ ನಿಲೆಟ್ಟು ವಿಶ್ವ ತೆನಸ ದಿನಾಚರಣೆ ಲೆಕ್ಕೊಡು ಬೈಲಗುತ್ತು ಇಲ್ಲಡು ಸಮ್ಮಾನದ ಮರ್ಯಾದೆ ತೊಂದಾರು ಪಾತೆರಿಯರು. ಪುನರೂರು ಪ್ರತಿಷ್ಠಾನದ ನಿಲೆಟ್ ಜನವಿಕಾಸ ಸಮಿತಿ ಸಾಕಾರಡು ವಿಶ್ವ ತೆನಸು ದಿನಾಚರಣೆ ಲೆಕ್ಕೊಡು ತೆನಸು ಜಾಗೃತಿ ಅಭಿಯಾನ 2024 ಸಾಧಕ ಬೆನ್ನಿದಕ್ಲಿಗೆ ಮರ್ಯಾದೆ ಕಾರ್ಯಕ್ರಮ ಪಕ್ಷಿಕರ ಕೈತಲ್ದ ಪಂಜೆ ಬೈಲಗುತ್ತು ಇಲ್ಲಡ್ ನಡತಂಡ ಬೆನ್ನಿದಾರು ಬೈಲಗುತ್ತು ಸತೀಶ್ ಶೆಟ್ಟಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಸತೀಶ್ ಶೆಟ್ಟಿ ಪಾತ್ರದ ಬೆನ್ನಿದಕ್ಲಿನ ಗುರ್ತ ಮಲ್ತದ ಅಕ್ಲಿನ ಇಲ್ಲ ಬಾಕಿಲಿಗೆ ಪೋದು ಮರ್ಯಾದೆ ಮಲ್ಪನೋ ಪುಗರನ ಕಾರ್ಯ ಕೃಷಿ ಕಾರ್ಯ ಆತ ಲಾಭದ ವಾತಂಡಲ ಎಂದಿಟ್ಟು ತೃಪ್ತಿ ಉಂಡೊಂದು ಪಂಡೇರ. ಪುನರೂರು ಪ್ರತಿಷ್ಠಾನದ ಮರ್ಯಾದೆ ಗುರುಕಾರ್ಯರ ಡಾಕ್ಟರ್ ಹರಿಕೃಷ್ಣ ಪುನರೂರು ಗುರುಕಾರ್ಯ ವಹಿಸುತ್ತಿದ್ದರ. ಪಂಜ ಕೊಯ್ಕುಡೆ ವಿಠೋಬ ಭಜನಾ ಮಂದಿರದ ಗುರುಕಾರ್ಯರ ಕರುಣಾಕರ ಶೆಟ್ಟಿ ಪಂಜಗುತ್ತು, ಪಂಜ ಕೊಯ್ಕುಡೆ ನಂದಿನಿ ಪೀರು ಉತ್ಪತ್ತಿದಾರನ ಸಹಕಾರಿ ಸಂಘದ ಗುರುಕಾರ್ಯರ ನವೀನ್ ಶೆಟ್ಟಿ ಸಲ್ಯಗುತ್ತು, ಜನವಿಕಾಸ ಸಮಿತಿ ಮೂಲ್ಕಿದ ಗುರುಕಾರ್ಯರ ಶಶಿಕರ ಕೆರೆಕಾಡ್ ಪುನರೂರು ಪ್ರತಿಷ್ಠಾನದ ಗುರುಕಾರ್ಯರ ದೇವಿ ಪ್ರಸಾದ ಪುನರೂರು ಕಾರ್ಯಕ್ರಮಟ್ಟು ಪಾಲ್ದಿತ್ತುಂಡೆರ. ಕೃಷಿತ್ವವನ್ನು ಹುಡುಕಬಿಟ್ಟು ಬೆಳೆದರೆ ಕೃಷಿ ಆಗಲೇಬೇಕು. ಅದು ಯಾವ ರೀತಿಯಲ್ಲಾದರೂ ಆದಷ್ಟು ಜನಗಳು ಕೃಷಿಯನ್ನು ಮಾಡಬೇಕು. ಅವರು ವಿದ್ಯಾವಂತರಾಗಿದ್ದರೂ ಕೂಡ ಕೃಷಿ ಬಗ್ಗೆ ಆಸಕ್ತಿ ವಹಿಸಿ ಮಾಡ್ತಾ ಬಂದಿದ್ದಾರೆ. ನಾವು ನೋಡಬೇಕು, ನಾವೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೇವೆ, ಮದುವೆ ಮಂದಿ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೇವೆ, ಆಹಾರ ಬಡಿಸ್ತಾರೆ. ಅಗತ್ಯ ಇಲ್ಲಾದರೂ ಎಲೆಯಲ್ಲಿ ಹಾಕಿಕೊಂಡು ಬಿಡ್ಬಿಡ್ತೀವಿ. ಅದು ಬಿಡಬಾರ್ದು ಅಂತ ಹೇಳಿ ನಾನು ಎಲ್ಲರಿಗೂ ಮನೆ ಮಾಡ್ತೇನೆ. ಯಾಕಂದರೆ ಎಷ್ಟು ಬೇಕು ಅಷ್ಟು ಹಾಕಿಕೊಡ್ಬೇಕು. ಆಹಾರದ ಬೆಲೆ ಗೊತ್ತಿರಬೇಕು. ಯಾಕಂದರೆ ಊಟಕ್ಕೆ ಹೋದಾಗ ಸ್ವಲ್ಪ ಎಷ್ಟು ಬೇಕಾದ್ರೆ ಹೊಟ್ಟೆ ತುಂಬಬೇಕು, ಎಷ್ಟು ಬೇಕು ಅಷ್ಟಾಗು, ಎಲ್ಲಿ ಬಿಡಬಾರ್ದು. ಅದಕ್ಕೋಸ್ಕರ ದಯಮಾಡಿ ನೀವು ನಿಮ್ಮ ಆತ್ಮೀಯರಿಗೆ ಎಲ್ಲೆಲ್ಲಿ ಬಿಡೋದಾಗೆ ಫೋನ್ ಮಾಡೋದಾಗೆ ಒಂದು ಪ್ರಯತ್ನ ಮಾಡಬೇಕಂತ ನಿಮ್ಮ ತಿಳಿದುಕೊಳ್ತಾಯಿದ್ದೀನಿ. ಒಂಜಿ ಪೊರ್ತುಡು ಈ ನಂದಿನಿ ಸುದೆ ಮೊರೆಯಿಡು ತೀರೆ ಬಂದು ನದಿ ನಂದಿನಿಯಲು ಕಟಿಲೋಳು ಜನಿಸಿದೆಯೋ ಶಿರಸವು ಹರಿಸುತ್ತಾ ಚಂಡ ಪ್ರಚಂಡರ ಪೊರೆದಿ ನೀ ಧರೆಯು ಪಂಡ ಜಾಬಲಿ ಬಗ್ನೆ ಬನ್ನಗ ನಂದಿನಿಲೆ ನಂದಿನಿ ತಿರಸ್ಕಾರ ಮಲ್ಪಂಚಿನ ಪೊರ್ತುಡು ಈ ಭೂಲೋಕ ಬರಗಾಲ ಬರ್ತುತ್ತ ಅಂಡಲ ಬೊಕ್ಕ ಶಾಪಗು ಜಗನ್ಮಾತೆನ ಪಾದೊರ್ತು ಉದ್ಭವ ಅಂಡಲ ಆನಿದ ದಿನೊಟ್ಟು ಬರಗಾಲ ಬರ್ತದೆ. ಈ ನೀರು ಜಾಸ್ತಿ ಅವನು ಆಹಾರದ ಅಪವ್ಯಯವನ್ನು ತಡೆಗಟ್ಟುವ ಉದ್ದೇಶ ಮೇನು ಅದು ನಿಟ್ಟೆ ಉಲ್ಲೇಖಗಳು. ಕಡಬದ್ವಯ ಸಂಸ್ಮರಣ ಯಕ್ಷಗಾನ ಪ್ರಶಸ್ತಿ ಕೊರ್ಪುನಲ್ಲಿ ಅಕ್ಟೋಬರ್ 27 ಕುಡ್ಲದ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ ನಡಪುಂಡು ಬಂಟ್ವಾಳ ಜಯರಾಮ ಆಚಾರ್ಯರಿಗೆ ಪ್ರಶಸ್ತಿ ಕೊರ್ಪುನೊಂದು ಸಮಿತಿ ಗುರುಕಾರ್ಯರ ಸುಂದರ ಆಚಾರ್ಯ ಬೆಳುವಾಯಿ ಪಂತೆರ. ಕುಡ್ಲದ ರಥವಿಧಿ ಕಡಬ ಸಂಸ್ಮರಣಾ ಸಮಿತಿ ಗುರುಕಾರ್ಯರು ಸುಂದರ ಆಚಾರ್ಯ ಬೆಳುವಾಯಿ ಕುಡ್ಲಡ್ ಸುದ್ದಿ ಕುಟ್ಟುಡು ಪಾತ್ರದ ಅಕ್ಟೋಬರ್ 27 ಕುಡ್ಲದ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನ ಇರುವೆರು ಕಡಬದಕ್ಲ ನೆಂಪುಡು ಯಕ್ಷಗಾನ ಪ್ರಶಸ್ತಿ 2024 ಪುದರ್ಪುಯಿ ಆಟದ ಹಾಸ್ಯ ಕಲಾವಿದರ ಬಂಟ್ವಾಳ ಜಯರಾಮ ಆಚಾರ್ಯರಿಗೆ ಕೊಡ್ದು ಮರ್ಯಾದೆ ಮಲ್ಪುಂಡು ತೆಂಕುತಿಟ್ಟೆ ಯಕ್ಷಗಾನ ಕ್ಷೇತ್ರದ ಮದ್ದುಲಿ ಕಲಾವಿದರಾದ ಸುರತ್ಕಲ್ ಮೇಳದ ಹಿರಿಯ ಕಲಾವಿದರಾದ ಸೇವೆ ಮಲ್ತದ ಕರಿದುಪೋಯಿನ ಕಡಬ ನಾರಾಯಣ ಆಚಾರ್ಯ ಬಕ್ಕ ಕಡಬ ವಿನಯ ಆಚಾರ್ಯರ್ನ ಪುದರನ ಶಾಶ್ವತವಾದ ನೆಂಪುದಿಯರೆ ವರ್ಷಲ ಈ ಮರ್ಯಾದೆ ನಿಧಿತ ಒಟ್ಟುಗು ಪ್ರಶಸ್ತಿನ ಕೊರ್ಪುನೊಂದು ಪಂಡೆರ. ಅಮ್ಮೀರ್ ಬೊಕಮಗೆ ಮಾಮಲ್ಲ ಸೇವೆ ಸಂದಾದಿತ್ತದ ಅಕ್ಲಿನ ಪುದರ್ನ ಏಪಲ ಉರಿಪಾಯರೆ 5 ವರ್ಷದ ದುಂಬು ಪ್ರಶಸ್ತಿ ಕೊರಿಯರೆ ಸುರು ಮಲ್ತದಿತ್ತದ ಈ ಸರ್ತಿ ಪ್ರಶಸ್ತಿನ ಬಂಟ್ವಾಳ ಜಯರಾಮ ಆಚಾರ್ಯರಿಗೆ ಕೊರೊಂದುಲ್ಲ ಅಕ್ಟೋಬರ್ 27 ಗುಡ್ಡದ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ನಡುಪನ ಕಾರ್ಯಕ್ರಮ
ಕೊಟ್ಟು ಸ್ವಾಮೀಜಿಯರು ಸಮಾಜದ ನಾಯಕರು ಉದ್ಯಮಿಗಳು ಪಾಲ್ದಿತುವರಂದು ಸುಂದರ ಆಚಾರ್ಯ ಬಿಡುವಾಯಿ ಪಂಡ್ಯರ ಸಮಿತಿದ ಮರ್ಯಾದೆ ಗುರುಕಾರ್ಯರ ಜಿಟಿ ಆಚಾರ್ಯ ಪ್ರಧಾನ ಕಾರ್ಯಂತ್ಯರ ಗಿರೀಶ್ ಜನಾರ್ದನ ಆಚಾರ್ಯ ವಿ ಭಾಸ್ಕರ ಆಚಾರ್ಯ ಆಟದ ಕಲಾವಿದರ MK ರಮೇಶ್ ಆಚಾರ್ಯ ಸುದ್ದಿ ಕೊಟ್ಟೊಡಿತ್ತರ. ಪ್ರಥಮ ಬಾರಿಗೆ ಕಡಬ ನಾರಾಯಣಾಚಾರ್ಯ ಗುರುಗಳಾದಂಥ ಹರಿನಾರಾಯಣ ಬೇಪಾಡಿತ್ತಾಯರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಎರಡನೇ ವರ್ಷದಲ್ಲಿ ಮೋಹನ ಶೆಟ್ಟಿಗಾರ್ ಮಿಜಾರ್ ಇವರಿಗೆ ಚೆಂಡೆವಾದಕ ಇವರಿಗೆ ಕೊಟ್ಟಿದ್ದೇವೆ. ಹಾಗೆ ಮೂರನೇ ಬಾರಿಗೆ ಮದ್ದಲೆಗಾರರಾದಂಥ ಮಣಿಮುಂಡ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಕೊಟ್ಟಿದ್ದೇವೆ. ಕಳೆದ ಬಾರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂಬೈಯಲ್ಲಿ ಆಯೋಜಿಸಿ ಅದರಲ್ಲಿ ಪೊಳ್ಯ ಲಕ್ಷ್ಮೀನಾರಾಯಣ ಶೆಟ್ಟರಿಗೆ ಈ ಒಂದು ಕಡಬ ದ್ವಯ ಪ್ರಶಸ್ತಿ ಪ್ರದಾನವನ್ನು ಮಾಡಿದ್ದೇವೆ. ಈ ವರ್ಷ ಈ ಒಂದು ಪಂಚಮ ಕಾರ್ಯಕ್ರಮ ಆಗುವುದರಿಂದ ಇದನ್ನೊಂದು ವಿಶೇಷ ರೀತಿಯಲ್ಲಿ ಆಯೋಜಿಸಬೇಕು ಎಂಬ ನೆಲೆಯಲ್ಲಿ ಈ ವರ್ಷ ನಮ್ಮ ಮಂಗಳೂರು ಕಾಳಿಕಾಂಬ ವಿನಾಯಕ ದೇವಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿ ಅಧ್ಯಕ್ಷರೂ ಆದ ಶ್ರೀ ಸುಂದರಾಚಾರ್ಯ ಬೆಳುವಾಯಿ ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಈ ವರ್ಷ ಈ ಪ್ರಶಸ್ತಿಯನ್ನು ಯಕ್ಷಗಾನದ ಹಿರಿಯ ಹಾಸ್ಯಗಾರರು ಮತ್ತು ಅವರು ಚೆಂಡೆಮದ್ದಲೆ ವಾದಕರು ಕೂಡ ಹೌದು ಬಂಟ್ವಾಳ ಜಯರಾಮಾಚಾರ್ಯರಿಗೆ ಪ್ರದಾನಿಸಲಿಕ್ಕಿದ್ದೇವೆ. ಅಭಿನಂದನಾ ಭಾಷಣವನ್ನು ಡಾಕ್ಟರ್ ವಾದಿರಾಜ ಕಲ್ಲೂರಾಯ ಅವರು ಮಾಡಲಿಕ್ಕಿದ್ದಾರೆ. ಸಂಸ್ಮರಣಾ ಭಾಷಣವನ್ನು ಹಿರಿಯರಾದ MK ರಮೇಶ್ ಆಚಾರ್ಯ ಹಿರಿಯ ಕಲಾವಿದರು ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಾಡಲಿಕ್ಕಿದ್ದಾರೆ. ಶೋಭಾ ಕರಂದ್ಲಾಜೆ ಮಟನ್ ಆ್ಯಂಡ್ ಚಿಕನ್ ಸೆಂಟರ್ ಬಾರಿ ಸುದ್ದಿ ಆತಂಡ. ಕೇಂದ್ರದ ಮಂತ್ರಿ ಶೋಭಾ ಕರಂದ್ಲಾಜರನ ಅಭಿಮಾನಿ ಕೊಪ್ಪಳ ಜಿಲ್ಲೆ ಕುಕನೂರದ ಜವನೆ ಖಾದಿರ್ ಕಲಾಲ ಶೋಭಾ ಕರಂದ್ಲಾಜೆ ಪದರಡ್ ಈ ಅಂಗಡಿ ಶುರು ಮಾಡಿದರು. ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜರನ ಭಾರಿ ಅಭಿಮಾನಿ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಜವನೆ ಖಾದಿರ್ ಕಲಾಲ ಪನ್ಪನಾರ್ ಕರಂದ್ಲಾಜೆ ಪುದ್ರಡ್ ಮಟನ್ ಆ್ಯಂಡ್ ಚಿಕನ್ ಸೆಂಟರ್ ಶುರು ಮಾಡಿದರ. ಶೋಭಾ ಕರಂದ್ಲಾಜರನ ಮಿತ್ತದ ಅಭಿಮಾನಗಿ ರೀತಿ ಪುದರ್ದೈತೆಂದ ಖಾದಿರ್ ಕಲಾಲ ಪಂತೆರ 2018 ಓಟದ ಪ್ರಚಾರಗೂ ಕುಕನೂರು ಪಟ್ಟಣಗೂ ಬತ್ತಿನ ಶೋಭಾ ಕರಂದ್ಲಾಜರೆಂದು ಪಾತಿರ್ಪಾದಿತ್ತೆರ. ಅರನ ರಾಜಕೀಯ ಪಾತ್ರಲೆನ್ಕೆಂದ ಅಭಿಮಾನಿ ಆತೆಂದ ಖಾದಿರ್ ಕಲಾಲ ಪಂತೆರ. ಶೋಭಾ ಕರಂದ್ಲಾಜೆ ಮಟನ್ ಆ್ಯಂಡ್ ಚಿಕನ್ ಸೆಂಟರ್ ಬಾರಿ ಸುದ್ದಿ ಆತಂಡ. ಬಾರಿ ಅಭಿಮಾನಿ ಆದುಪುನ ಖಾದಿರ್ ಕಲಾಲ ಕರಿನ 5 ವರ್ಷ ತುಂಬು ಶೋಭಾ ಕರಂದ್ಲಾಜರನ ಪಟ ಕೈಟ್ ಟ್ಯಾಟೋ ಪಾಡ್ಪದಿತ್ತೆರ. ಇತ್ತೆ ಪೊಸತಾತ ಶುರು ಮಲ್ತದಿನ ಅಂಗಡಿಗೆ ಶೋಭಾ ಕರಂದ್ಲಾಜೆ ಮಟನ್ ಆ್ಯಂಡ್ ಚಿಕನ್ ಸೆಂಟರ್ ಪನ್ಪನ ಪುದರ್ದಿತ್ತೆರ. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.